ಕ್ಲಬ್ ಹೌಸ್ನಲ್ಲಿ ಶ್ರೀರಾಮ ದೇವರ ನಿಂದನೆಯನ್ನ ಮಾಡಿದ್ದಾರೆ ಎಂದು ಪ್ರಚಾರಗೊಂಡ ಹಿನ್ನೆಲೆಯಲ್ಲಿ ಪುತ್ತೂರಿನ ನ್ಯಾಯವಾದಿ ಕಾಂಗ್ರೆಸ್ ಐಟಿ ಸೆಲ್ ರಾಜ್ಯ ಮುಖಂಡೆ ಶೈಲಜಾ ಅಮರನಾಥ್ ವಿರುದ್ಧ ಪುತ್ತೂರು ಠಾಣೆಯಲ್ಲಿ ನಿನ್ನೆ ದೂರು ದಾಖಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಯೂಟ್ಯೂಬ್ ಚಾನೆಲ್ ನಿರೂಪಕಿ ಸುಳ್ಯ ಮೂಲದ ಮುಮ್ತಾಜ್ ವಿರುದ್ಧ ಪುತ್ತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಯೂಟ್ಯೂಬ್ ವಾಹಿನಿಯವರು ರಾಮದೇವರ ವಿಚಾರದಲ್ಲಿ ಎಡಿಟೆಡ್ ಆಡಿಯೋ ಮತ್ತು ವಿಡಿಯೋ ಮಾಡಿ ನನ್ನ ಫೋನ್ ನಂಬರ್ ಹಾಗೂ ಭಾವಚಿತ್ರವನ್ನ ಬಳಸಿ ತಪ್ಪು ಸಂದೇಶವನ್ನ ಜೂನ್ 17ರಂದು ರವಾನೆ ಮಾಡಿದ್ದು. ಈ ಕಾರಣದಿಂದಾಗಿ ನನಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಎಂದು ಶೈಲಜಾ ಅವರು ದೂರಿದ್ದಾರೆ. ನನ್ನ ಮನೆ ಮೇಲೆ ನಿನ್ನೆ ಸಂಜೆ ಕಲ್ಲು ತೂರಿ ಕಿಟಕಿ ಗಾಜು ಪುಡಿ ಮಾಡಿ ಮಡ್ ಆಯಿಲ್ ಚೆಲ್ಲಿದ್ದಾರೆ. ಜೊತೆಗೆ ಆಫೀಸ್ನ ಮೇಲೆ ಶ್ರದ್ಧಾಂಜಲಿ ಫೋಟೋವನ್ನು ಅಂಟಿಸಿ ತೇಜೋವಧೆ ಕೂಡ ಮಾಡಲಾಗಿದೆ. ಈ ಎಲ್ಲಾ ಕೃತ್ಯಗಳಿಗೆ ನಿರೂಪಕಿ MS ಮುಮ್ತಾಜ್ ಕಾರಣವಾಗಿದ್ದು, ಆಕೆಯ ಮೇಲೆ ಹಾಗೂ ಆ ಚಾನೆಲ್ನ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾಗಿ ದೂರಿನಲ್ಲಿ ತಿಳಿಸಲಾಗಿದೆ.